ಮಂಗಳೂರಿನಲ್ಲಿ ಹಿಂದೂ ಯುವ ಸೇನೆಯ ಆಶ್ರಯದಲ್ಲಿ 29ನೇ ವರ್ಷದ ಗಣೇಶೋತ್ಸವವನ್ನು ನಗರದ ರಾಧಾಕೃಷ್ಣ ಮಂದಿರದ ಬಾಳಂಬಟ್ಟೆ ಸಭಾಂಗಣದಲ್ಲಿ ಕೋವಿಡ್ ಹಿನ್ನೆಲೆ ಸರಳವಾಗಿ ಆಚರಣೆ ಮಾಡಲಾಗ್ತಾ ಇದೆ. ನಾಳೆ ಸಂಜೆ ಗಣೇಶ ವಿಗ್ರಹದ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ. ಕಳೆದ 3 ದಿನಗಳಿಂದ ಗಣಪತಿಗೆ ವಿವಿಧ ರೀತಿಯ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗ್ತಾ ಇದ್ದು ಇಂದು ಕೂಡ ವಿವಿಧ ಸೇವೆಗಳು ನಡೆಯಿತು. ಈ ವೇಳೆ ನಮ್ಮ ಕುಡ್ಲ ವಾಹಿನಿಯೊಂದಿಗೆ ಹಿಂದೂ ಯುವ ಸೇನೆಯ ಗೌರವಾಧ್ಯಕ್ಷ ಭಾಸ್ಕರ ಚಂದ್ರ ಶೆಟ್ಟಿ ಮಾತನಾಡಿ ಸಂಘ ಬೆಳೆದು ಬಂದ ಬಗ್ಗೆ ಹಾಗೂ ಗಣಪತಿಯ ಆಚರಣೆ ಆರಂಭವಾದುದರ ಕುರಿತು ಮಾಹಿತಿ ನೀಡಿದರು. ಹಿಂದೂ ಯುವ ಸೇನೆಯ ಪ್ರಮುಖರು ಉಪಸ್ಥಿತರಿದ್ದರು. ಹಿಂದೂ ಯುವ ಸೇನೆ ಆಶ್ರಯದಲ್ಲಿರುವಂಥ ಗಣೇಶೋತ್ಸವ ಇವತ್ತು 29ನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೀವಿ. 1989ರಲ್ಲಿ ಹಿಂದೂ ಯುವ ಸೇನೆ ಪ್ರಾರಂಭ ಆಯಿತು. ಹಿಂದೂ ಯುವ ಸೇನೆ ಎಲ್ಲ ಪ್ರಮುಖರು ಆವಾಗಿರುವಂಥ ಬಾಲಕೃಷ್ಣ ಶೆಟ್ಟಿ, ಕಮಲಾಕ್ಷರು, ಶಶಿಕಾಂತ್ ನಾಗವೇಕರು, ಉಮೇಶ್ ಪೈಯವರು, ಪದ್ಮನಾಭ ಪುತ್ರ, ಹೀಗೆ ಎಲ್ಲರೂ ಸೇರಿ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಒಂದು ಗಣಪತಿ ಆಗಬೇಕು ಅನ್ನೋ ದೃಷ್ಟಿಯಿಂದ 1993ರಲ್ಲಿ ಗಣಪತಿಯನ್ನು ಪ್ರಾರಂಭ ಮಾಡಿದ್ವಿ. ನಿರಂತರವಾಗಿ ಇವತ್ತು 29ನೇ ವರ್ಷದ ಗಣಪತಿ ಇವತ್ತು 4ನೇ ದಿನದ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ದಿನ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಸ್ವಾಮೀಜಿಯವರು, ಧಾರ್ಮಿಕ ಪ್ರಮುಖರು, ಬೇರೆ ಬೇರೆ ಸಾಮಾಜಿಕ ವ್ಯಕ್ತಿಗಳನ್ನು ಕರೆದು ಸಮಾಜಕ್ಕೆ ಹಿಂದೂ ಧರ್ಮದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಿಂದೆ 7 ದಿನ ಕಾರ್ಯಕ್ರಮಗಳಾಗಿತ್ತು. ಕಳೆದ ವರ್ಷ ಕೋವಿಡ್ನ ಕಾರಣದಿಂದ 1 ದಿನ ಮಾಡಿದ್ವಿ. ನಾವೇ ನಿಯಮವನ್ನು ಸರಳವಾದ ರೀತಿಯಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ವಿ. ಈ ಸಾರಿ ಕರ್ನಾಟಕ ಸರ್ಕಾರ 5 ದಿನ ಮಾಡಬೇಕನ್ನೋ ಹೇಳಿದ್ರಿಂದ ನಾವು ಕೋವಿಡ್ ಕಾರಣಕ್ಕೆ 5 ದಿನ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಇವತ್ತು 5ನೇ ದಿನ, ನಾಳೆ ವಿಸರ್ಜನೆ. ಹಿಂದಿನ ದಿನ ನಮ್ಗೆ ಗೊತ್ತು ವಿಸರ್ಜನೆ, ಬೇರೆ ಬೇರೆ ದೇವರ ದೃಶ್ಯಾವಳಿಗಳಿದ್ದು, ಚಂಡೆಗಳಿದ್ದು ದೇವರನ್ನು ನಾವು ಕೊಂಡೋಗ್ತಿದ್ದೀವಿ. ಅದು ಈ ಸಾರಿ ಸರಕಾರದ ಏನು ಮಾರ್ಗಸೂಚಿ ಹಾಗೆ ಸರಳವಾಗಿ ನಾವೇ ಕಾರ್ಯಕರ್ತರಿದ್ದು ಮಹಾಗಣಪತಿಯನ್ನು ವಿಸರ್ಜನೆಯನ್ನು ಮಾಡ್ತಾಯಿದ್ದೀವಿ.